ಎಸ್ ಅಂಚನ್ ಅವ್ರೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಅಂಚನ್ ಅವರೇ, ಈಗ ಏನು ಶಾಲೆಗಳನ್ನು ಮುಚ್ಚಬೇಕು ಅನ್ನೋ ಅಷ್ಟರ ಮಟ್ಟಿಗೆ ನಮ್ಮ ಮಾಧ್ಯಮಗಳು ಏನು ಅತಿ ಉತ್ಸಾಹ ತೋರಿಸ್ತಾ ಉಂಟು. ಏನ್ ಹೇಳಲಿಕ್ಕೆ ಬಯಸ್ತೀರಿ? ಏನು ಹೇಳುದು ಸರ್, ಈ ಮಾಧ್ಯಮಗಳ ಬಗ್ಗೆ ಬಹಳ ಬೇಸರ ಹಿಡಿದು ಬಿಟ್ಟಿದೆ ನಮಗೆ. ಯಾಕೆಂದ್ರೆ ಈ ನಾಗರಿಕ ಸಮಾಜದಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಏನು ಬೇಕಾದ್ರೂ ಬಿತ್ತರಿಸಿ ಮಕ್ಕಳನ್ನ ಅಥವಾ ಪೇರೆಂಟ್ಸ್ಗಳನ್ನ ಹೆದರಿಸುವಂತ ಕೆಲಸ ಈಗ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬಹಳಷ್ಟು ಜಾಸ್ತಿಯಾಗಿ ಕಾಣ್ತಾ ಇದೆ. ಎಲ್ಲೋ ದೂರದಲ್ಲಿ ಏನೋ ನಡೀತಾ ಇದೆ ಅಂದಾಗ ಇಲ್ಲಿ ಕೂಡಲೇ ಹೆದರಿಸುವ ಕೆಲಸ ನಡೆಸಿ, ಈಗಾಗಲೇ ಶಾಲೆ ಆರಂಭ ಆಗಿ ಕೆಲವೇ ದಿನಗಳಾಗಿ ಶಾಲೆಗಳಲ್ಲಿ ಮಕ್ಕಳು ಟೀಚರ್ಗಳ ಒಂದು ಏನು ಮೊದಲ ಹಂತ ಏನಿದೆ ಅದಕ್ಕೆ ಸಿಕ್ಕಿದ್ದಷ್ಟೇ. ಇನ್ನೇನು ಅವರ ಶಿಕ್ಷಣ ಪ್ರಗತಿ ನಡೀಬೇಕನ್ನೋಷ್ಟೊತ್ತಿಗೆ ಹೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇದೊಂಥರ ಬೇಸರದ ವಿಷಯ. ಯಾಕಂತ ಹೇಳಿದ್ರೆ ಈ ನನಗನ್ನಿಸ್ತಾ ಇದೆ, ಈ TRPಗೋಸ್ಕರ ಯಾವುದೋ ಒಂದು ವಿಷಯವನ್ನು ತಕೊಂಡು ಎಲ್ಲರ ಜನರ ನೋಡ್ತಾರೆ, ನಮ್ಗೆ ಜಾಸ್ತಿ ಇದಾಗುತ್ತೆ ಅಂತ ಹೇಳಿ ಯಾವ್ದಾದ್ರು ವಿಷಯನ ಮಾತಾಡಿದ ಕೂಡಲೇ ಜನರು ರಿಸೀವ್ ಮಾಡ್ತಾರೆ ಅಂತ ಹೇಳ್ಕೊಂಡು ಮಾಡ್ತಾ ಇರುವ ಮಾಧ್ಯಮಗಳಿಗೆ ನಿಜವಾಗಿ ನಂದೊಂದು ಧಿಕ್ಕಾರ. ಈ ತರ ಮಾಡಬಾರ್ದು. ಆಕ್ಚುಲಿ ನಮ್ಗೆ ಜನಗಳ ಬಗ್ಗೆ, ಅವರ ಮನಸ್ಸಿನ ಏನು ಚಿಂತನೆ ಇದೆ ಅದರ ಬಗ್ಗೆ ಜನರಿಗೆ ಅರಿವಿರ್ಬೇಕು. ಸುಮ್ಮನೆ ಕೂತು ಏನ್ ಬೇಕಾದ್ರೂ ನಾವು ಮಾತಾಡಿದ್ರೆ ಕೇಳ್ತಾರೆ, ಏನ್ ತೋರಿಸಿದ್ರು ಇವರು ನೋಡ್ತಾರೆ ಮಾಡ್ತಾರೆ ಅಂದ್ರೆ ಕಷ್ಟ ಇದೆ. ಈಗ ಶಾಲೆಗಳಲ್ಲಿ ಮಕ್ಕಳು ಬಂದು ಒಳ್ಳೆ ರೀತಿಯಲ್ಲಿ ಏನೋ ಒಂದು ಖುಷಿಯಿಂದ ಏನೇ ನಮ್ದು ಶಿಕ್ಷಣ ವ್ಯವಸ್ಥೆಗೆ ನಾವು ಒಗ್ಗೂಡುಗೊಳ್ತಿದ್ದೀವಿ ಅನ್ನುವಷ್ಟರಲ್ಲಿ ಈಗ ಶಾಲೆ ಬಂದ್ ಮಾಡ್ತಾ ಇದೀವಿ, ಇನ್ನು ಕೆಲವು ದಿನಗಳಿಗೆ ಶಾಲೆ ಬಂದ್ ಆಗ್ತದೆ ಅಂತ ಎಲ್ಲ ಹೆದರಿಸುದು ನಿಜವಾಗಿ ಇದು ಒಂಥರ ನಮ್ಗೊಂಥರ ಬೇಸರ, ಮತ್ತೊಂದು ಕಡೆ ನಾಚಿಕೆ ಕೆಲಸ ಇದೆ. ಇದನ್ನು ಮನುಷ್ಯರೇ ಮಾಡ್ತಾ ಇರೋದು ಅಂತ ಆಗ್ತಾ ಇದೆ. ಕೊರೋನಾಗಿಂತ ಭೀಕರವಾದದ್ದು ಈ ಮಾಧ್ಯಮದ ಪ್ರಸಾರ. ಹಾಗಾಗಿ ಇದು ನೋಡಿ, ವೈಜ್ಞಾನಿಕದ ರೀತಿಯಲ್ಲಿ ಅಥವಾ ನಮ್ದು ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳಿದೆ. ಮೊನ್ನೊಂದು ನೋಡಿದೆ ನಾನು, ಆಯುರ್ವೇದದಲ್ಲಿ ನಿಜವಾಗಿ ಈ ಒಂದು ಮೂಗಿನ ಸೋಂಕಿಗೆ ಅಥವಾ ಈ ಏನು ವೈರಸ್ ಎನ್ನುವುದಕ್ಕೆ ಅತ್ಯುತ್ತಮವಾದ ಔಷಧವನ್ನು ನಮ್ಮ ಇಂಡಿಯಾದಲ್ಲಿ ಕಂಡುಹಿಡಿದಿದ್ದಾರೆ. ಬಟ್ ಅದಕ್ಕೆ ಒತ್ತು ಕೊಡದೆ, ನಮ್ಮ ಋಷಿ ಪರಂಪರೆಗೆ ಒತ್ತು ಕೊಡದೆ, ಎಲ್ಲೋ ಇಲ್ಲಿ ಪ್ರಪಂಚದಲ್ಲಿ ನಡೆಯುವುದು ಯಾವುದೋ ಒಂದು ಏನೋ ಒಂದು ಹೇಳ್ತಾರಲ್ಲ, ಏನೋ ಒಂದು ಇವರ ಯೋಚನೆಗಳು ಇಡೀ ಜನರನ್ನು ಹೆದರಿಸುವುದಾಗಿದೆ. ಈ ಹೆದರಿಕೆಯಿಂದ ಏನಾಗ್ತಾ ಇದೆ ಅಂದ್ರೆ ಮಕ್ಕಳ ವ್ಯವಸ್ಥೆಯ ಮೇಲೆ ಬಹಳ ಪರಿಣಾಮ ಬೀರ್ತಾ ಇದೆ. ಮಕ್ಕಳು ಇವತ್ತು ದೇಶದ ಮುಂದಿನ ಪ್ರಜೆ ಅಂತ ಹೇಳ್ತಾರೆ. ಆ ಉತ್ತಮವಾದ ಪ್ರಜೆಯನ್ನು ನಾವು ನಿರ್ವಹಿಸುವಲ್ಲಿ ಈ ರೀತಿಯ ಪ್ರಸಾರಗಳೆಲ್ಲ ಬೇಕಾ ಅಂತ ನನ್ನದೊಂದು ಅನಿಸ್ತಾ ಇದೆ. ಇದು ಅಂಚನವ್ರೆ, ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ನೋಡುವುದಾದರೆ ಒಂದು ಸಣ್ಣ ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡುವಂಥದ್ದು. ನಾವು ಕೊರೋನಾ ಅಂತ ಜನರಲ್ಲಿ ಭಯವನ್ನು ಬಿತ್ತಿ ಆತಂಕವನ್ನು ಸೃಷ್ಟಿಸಿ ಆರೋಗ್ಯ ಇಲಾಖೆ ಕೊಟ್ಟಿರುವಂತ ಒಂದು ಮಾಹಿತಿಯಲ್ಲಿ ಈ ಕೊರೋನಾ 2019, 20, 21 ಈ ಅವಧಿಯಲ್ಲಿ ಈ ಜಿಲ್ಲೆಯಲ್ಲಿ ಜನ ಮೃತಪಟ್ಟ ಸಂಖ್ಯೆಗೂ 2017, 2018ರಲ್ಲಿ ಜನ ಮೃತಪಟ್ಟದ್ದು ಬೇರೆ ಕಾರಣಕ್ಕೆ, ಆರೋಗ್ಯದ ಕಾರಣಕ್ಕೆ ಸಂಖ್ಯೆಗೂ ನಾವು ಕಂಪೇರ್ ಮಾಡಿದರೆ 2017, 2018ರಲ್ಲೇ ಮೃತಪಟ್ಟವರ ಸಂಖ್ಯೆ ಜಾಸ್ತಿ. ಖಂಡಿತವಾಗಿ ಒಳ್ಳೆ ವಿಚಾರ ಅದು. ಇದು ಆರೋಗ್ಯ ಇಲಾಖೆ ಕೊಟ್ಟಿರುವ ಲೆಕ್ಕ ಇದು. ನಾವು ಸುಮ್ಮನೆ ಈ ರೀತಿಯಾಗಿ ಜನರನ್ನು ಈಗ ಕೊರೋನಾ ಬಂದಿಲ್ಲ ಅಂತ ನಾವು ಹೇಳೋದಿಲ್ಲ, ಬಂದಿದೆ, ಜಾಗರೂಕತೆ ವಹಿಸಿಕೊಳ್ಳಬೇಕು, ಸರಿ. ಬಟ್ ನೀವು ಹೇಳಿದ ಹಾಗೆ ಬೇರೆ ರೀತಿಯಾಗಿ ಜನರಿಗೆ ಪ್ರತಿರೋಧ ಶಕ್ತಿ ಅಥವಾ ಅದರಿಂದ ಏನು ಆರೋಗ್ಯವನ್ನು ವೃದ್ಧಿಪಡಿಸುವಂಥ ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಪ್ರಕೃತಿ ಚಿಕಿತ್ಸೆ ಇರ್ಬೋದು, ಅಥವಾ ಅವರ ಸ್ವತಂತ್ರವಾದಂಥ ಒಂದು ದೈಹಿಕ ಏನು ಶಕ್ತಿ, ಇವೆಲ್ಲದರಿಂದ ಎಲ್ಲರೂ ಗೆದ್ದುಕೊಂಡಿದ್ದಾರೆ ಮತ್ತು ಬದುಕಿಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮತ್ತೆ ಈಗ ಎಲ್ಲ ವೈದ್ಯರು, ಎಲ್ಲ ಸಂಶೋಧನೆಗಳು ಕೂಡ ಹೇಳುವಂಥದ್ದು ಅಂಚನವರೇ, ಈ ರೂಪಾಂತರಿತ ವೈರಸ್ ಕೊರೋನಾದ ಮೂಲದಿಂದ ಅದು ರೂಪಾಂತರ ಆಗ್ತಾ ಇರುತ್ತೆ, ವರ್ಷ ಇರುತ್ತೆ. ನೀವು ಅದಕ್ಕೆ ಮತ್ತೆ ಜನರನ್ನು ವಿಪರೀತವಾಗಿ ಭಯಪಡಿಸಿ ಮತ್ತೆ ಲಾಕ್ಡೌನು, ಮತ್ತೆ ಶಾಲೆ ಬಂದು, ಮತ್ತೆ ವ್ಯಾಪಾರ ಬಂದು, ಮತ್ತೆ ವಹಿವಾಟು ಬಂದು ಅಂತ ಮಾಡ್ತಾ ಹೋದ್ರೆ ಎಷ್ಟು ವರ್ಷಗಳ ಕಾಲ ಈ ರೀತಿ ಬಂದ್ ಮಾಡಿಕೊಂಡು ಹೋಗ್ತೀರಿ?
ಇದು ಪರಿಹಾರನೇ ಅಲ್ಲ, ನಿಜವಾಗಿ ಪರಿಹಾರನೇ ಅಲ್ಲ. ಹ್ಮ್ 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 ನಿಜವಾಗಿ ನೀವು ಹೇಳಿದ ಹಾಗೆ ಈಗ ಯಾವ್ದೊಂದು ಜ್ವರ ಬಂದ್ರೆ, ಕೆಮ್ಮು ಬಂದ್ರೆ, ಕೆಲವು ಕಡೆ ಎಲ್ಲ ಏನಂದ್ರೆ ನಾಟಿ ಔಷಧಿಗಳನ್ನು ಮಾಡ್ಕೊಂಡು ಅವರವರೇ ವಾಸಿ ಆಗ್ತಾ ಇದ್ದಾರೆ. ಈಗ ಕೊರೋನಾ ಅಂತ ಜಗತ್ತಿಗೆ ಗೊತ್ತಾಯ್ತು ಏನು ಅಂತ ಹೇಳಿ. ಎಸ್ ಈಗ ಅದಕ್ಕೆ ಬೇಕಾದಂತ ಏನಿದೆ ಆ ವ್ಯವಸ್ಥೆಗಳು ಅವರೇ ಮಾಡ್ತಾರೆ ಖುದ್ದಾಗಿ. ಹ್ಮ್ ಹ್ಮ್ ಈ ಮಾಧ್ಯಮಗಳು ಪ್ರಚಾರ ಮಾಡಿ ಭಯ ಹುಟ್ಟಿಸಿದ ತಕ್ಷಣ ಜನಗಳೇನು ಮಂಗಗಳಲ್ಲ, ಎಲ್ರೂ ಗೊತ್ತದು. ಎಸ್ ಈಗ ನೋಡಿ, ಈಗ ಒಂದು ವೇಳೆ ಇವ್ರು ಈ ತರ ಮಾಡಿ ಇನ್ನು ಮತ್ತೆ ಬಂದ್ ಮಾಡೋದಾಗ್ಲಿ ಅಥವಾ ಜನರಿಗೆ ತೊಂದರೆ ಕೊಡೋದಾದ್ರೆ ಜನ ಎದ್ದೇಳ್ತಾರೆ, ದಂಗೆ ಹೇಳುತ್ತೆ ದಂಗೆ. ಯಾಕಂದ್ರೆ ಜನಗಳು ಬೇಸತ್ತು ಹೋಗಿದ್ದಾರೆ. ಈಗಾಗ್ಲೇ ಏನಾಗಿದೆ, ಎಷ್ಟೋ ಜನರನ್ನು ನಾವು ನೋಡಿದೀವಿ ಸುತ್ತಮುತ್ತ. ಅವ್ರಿಗೆ ಈಗ ಟಿವಿಯಲ್ಲಿ ಎಲ್ಲೋ ಒಂದು ನ್ಯೂಸ್ ಬಂದಾಗ ಅಥವಾ ಎಲ್ಲೋ ಒಂದು ಕಡೆ ಕೊರೋನಾ ಬಂತಂತೆ, ಈಗ ಓಮಿಕ್ರಾನ್ ಏನೋ ಹೇಳ್ತಾ ಇದಾರಲ್ಲ, ಈತ ಹೊಸ ರೂಪಾಂತರಿ ಅದು ಬಂತಂತ ಹೇಳುವಾಗ ಜನ ಏನ್ ಹೇಳ್ತಾರೆ ಗೊತ್ತಾ, ಇವ್ರು ಜನರ ಬಗ್ಗೆ ಕೇಳಿದಾರ? ಜನರಲ್ಲಿ ಮಾತಾಡ್ಲೇ ಇಲ್ಲ, ಇವ್ರು ಕೂತೇ ಮಾತಾಡುದು ಅಷ್ಟೇ. ಜನರು ಏನ್ ಹೇಳ್ತಾ ಇದಾರೆ, ಇವ್ರು ಬಂದ್ ಮಾಡ್ಲಿ, ನಾವ್ ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದೇವೆ, ಅಷ್ಟ್ರಲ್ಲಿ ಪುನಃ ಹಾಗೆ ಅಂತ ಹೀಗೆ ಅಂತ ಹೇಳಿ ಇವ್ರು ಏನಾದ್ರು ಮಾಡಿದ್ರೆ ಏನ್ ಮಾಡ್ಬೇಕು ಜನ? ಇವ್ರು ವ್ಯವಸ್ಥೆಗೆ ಯಾರು ಸಹಕಾರ ಮಾಡ್ತಾರೆ ಬೇಕಲ್ಲ. ಈಗ ಎಲ್ಲ ಒಂದು, ಈಗ ನೋಡಿ ಇಷ್ಟ ತನಕ ಶಾಲೆಯಲ್ಲಿ ಎಲ್ಲಿಯೂ ಸೋಂಕೆ ಇಲ್ಲ. ಈಗ ನೋಡಿ ಒಂದ್ 2-3 ದಿನದಿಂದ ಎಲ್ಲ ಒಂದು ಶಾಲೆಯಲ್ಲಿ ಅಷ್ಟು ಮಕ್ಕಳಂತ ಈಗ ಹುಡುಕಿ ಇವ್ರು ಸುಮ್ನೆ ತಗೊಳ್ಳೋದು ಮಾಡ್ತಾ ಇದ್ದಾರೆ. ಲೆಕ್ಕಕ್ಕೆ ತೋರಿಸಿ ಒಂದು ಶಾಲೆಯಲ್ಲಿ ಆದದ್ದನ್ನು ಇಡೀ ಏನು ರಾಜ್ಯದ ಅಥವಾ ದೇಶದ ಎಲ್ಲಾ ಶಾಲೆಗಳಲ್ಲಿ ನಡೆದಂತೆ ಇವರು ಹುನ್ನಾರ ಮಾಡ್ತಾ ಇದ್ದಾರೆ. ಮಾಡಿ ಇವರ ಉದ್ದೇಶ ಏನು ಗೊತ್ತಾ, ಮಕ್ಕಳಿಗೆ ಶಾಲೆಯನ್ನು ಬಂದ್ ಮಾಡಿಸಿ, ಮಕ್ಕಳನ್ನ ಮನೆಯಲ್ಲಿ ಕೂರಿಸಿ, ಪೇರೆಂಟ್ಗಳನ್ನು ಎಲ್ಲ ಮನೆಯಲ್ಲಿ ಕೂರಿಸಿ ಎಲ್ಲ ಉಪವಾಸವಿದ್ದು ಸತ್ತು ಹೋಗ್ಬೇಕು. ಆಗ ಗೊತ್ತಾಗುತ್ತೆ ಈ ಮಾಧ್ಯಮಗಳಿಗೆಲ್ಲ. ಸರ್ಕಾರನೇ ಮೊನ್ನೆ ನನಗೆ ಗೊತ್ತಿದೆ, ಸರ್ಕಾರನೇ ಹೇಳ್ತಾ ಇದೆ ನಮ್ಮಲ್ಲಿ ಯಾವುದೇ ಆ ಬಂದ್ ಮಾಡುವ ವಿಚಾರ ಆಗ್ಲಿ ಅದು ಇಲ್ಲ, ಅದಕ್ಕೆ ಮುನ್ಸೂಚನೆಯಾಗಿ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಎಡೆಯಲ್ಲಿ ಇವರು ಅವರಿಗಿಂತ ಮೊದಲಾಗಿ ಬಂದಂತೆ ನಾಳೆ ನಾಡ್ದು 2 ದಿನ ಮಾತ್ರ ಅಂತೆ, ಹಾಗಂತೆ ಹೀಗಂತೆ ಎಲ್ಲ ಶುರು ಮಾಡಿದ್ದಾರೆ. ಕೆಲವು ನೋಡಿ, ಈಗ ನೀವು ಹೇಳಿದ್ರೆ ಕೊರೋನಾಗಿಂತ ಜಾಸ್ತಿ ಆಯ್ತಲ್ಲ, ಹಾರ್ಟ್ ಅಟ್ಯಾಕ್ ಅಲ್ಲಿ ಜನ ಜಾಸ್ತಿ ಆಯ್ತಾ ಇದ್ದಾರೆ. ಯಾಕೆ ಗೊತ್ತಾ? ಹೆದರಿ ಈ ನ್ಯೂಸ್ ನೋಡಿ, ಅಯ್ಯೋ ನಮ್ಮ ಇನ್ನು ಗತಿ ಹೇಗಪ್ಪ ಹಾಗೆ ಅಂತ ಹೇಳಿ ಸ್ವಲ್ಪ ಹಾರ್ಟ್ ವೀಕ್ ಇದ್ದ ಅವನು ಘಟಕ್ ಕೊರೋನಾಕ್ಕಿಂತ ಸತ್ತ ಸಂಖ್ಯೆ ಲೆಕ್ಕ ಕರೆಕ್ಟ್ ಮಾಡಿದ್ರೆ ಇಲಾಖೆ, ಹಾರ್ಟ್ ಪ್ರಾಬ್ಲಮ್ ಸತ್ತವರ ಸಂಖ್ಯೆ ಜಾಸ್ತಿ ಇದೆ. ಖಂಡಿತ ಕೊರೋನಾ ಟೈಮ್ ಅಲ್ಲಿ ಇರುವಾಗ ಎಲ್ಲ ಲಾಕ್ ಡೌನ್ ಇತ್ತು, ಅಷ್ಟು ದಿನ ಇರುವಾಗ ಆಸ್ಪತ್ರೆಯಲ್ಲಿ ಜನನೇ ಇರಲಿಲ್ಲ. ಎಲ್ಲಿ ಹೋಯ್ತು ಆ ಕಾಯಿಲೆಗಳೆಲ್ಲ ಆಗಿದ್ರೆ? ಎಲ್ಲಿ ಹೋಯ್ತು ಅಲ್ವಾ ಸರ್? ಕಾಯಿಲೆಗಳೆಲ್ಲ ಮನೆಯಲ್ಲಿ ಅವರು ಕೂತು ಅದನ್ನೆಲ್ಲ ಅವರ ಸ್ವಂತ ಇದರಲ್ಲಿ ಮಾಡ್ಲಿಲ್ವಾ ಕಂಟ್ರೋಲ್? ಮತ್ತೆ ಇದೆಲ್ಲ ಇವ್ರು ಏನ್ ಗೊತ್ತಾ, ಎಲ್ಲ ನನಗೆ ಅನಿಸ್ತಾ ಇದೆ ಇದೊಂಥರ ಮಾಫಿಯಾ. ಎಲ್ಲ ವರ್ಲ್ಡ್ ಮಾಫಿಯಾ. ಎಲ್ಲಿ ಯಾವ್ದೇ ಕಡಿಮೆ ಇರ್ತದೆ ಅದಕ್ಕೆಲ್ಲ ಮಾಡ್ತಾರೆ. ಏನೋ ಡೋಸಿಗೆಲ್ಲ ನಾವು ಕೆಲವರು ಹೇಳುದು ಕೇಳಿದ್ದೇನೆ, ಎಲ್ಲೋ ಲಸಿಕೆಗಳೆಲ್ಲ ಸ್ಟಾಕ್ ಇದೆ, ಅದನ್ನೆಲ್ಲ ಭರ್ಜರಿಯಾಗಿ ಮತ್ತೆ ಪುನಃ ಹೋಗುವಾಗೆ ನೋಡ್ಲಿಕ್ಕೆ ಪ್ರೈವೇಟ್ ನವದೆಲ್ಲ ಲಾಬಿ ಇದೆ ಅಂತ ಒಂದು ಮಾತಿದೆ. ಇಂತ ಆತಂಕ ಕೂಡ ಈಗಾಗಲೇ ಒಂದಷ್ಟು ಕಡೆಯಿಂದ ಕೇಳಿ ಬರ್ತಾ ಉಂಟು. ಹೌದು, ಜನಗಳು ಈಗ ಒಂದು ಸಲ 2 ಸಲ ನೋಡ್ತಾರೆ. ಪದೇ ಇದನ್ನು ಮಾಡ್ತಾ ಹೋದ್ರೆ ಜನರು ಅಷ್ಟೇ ದಡ್ರ, ಇವ್ರೇನು ಮಾಧ್ಯಮದಲ್ಲಿ ತೋರಿಸಿದ ಎಲ್ಲ ತೋರಿಸ್ತಾರೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಇದು ಅಂಚನವರೇ, ಇನ್ನೊಂದು ವಿಚಾರ ನೀವು ಹೇಳಿದಾಗೆ ಹೃದಯಾಘಾತದಿಂದ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಅಂತ, ಜನ ಭಯ ಆತಂಕದಿಂದ ಸಾವನ್ನಪ್ಪುವಂಥದ್ದು. ಇನ್ನೊಂದು ವಿಚಾರ, ನಾವು ಈಗ ಒಂದು 6 ತಿಂಗಳು ಅಥವಾ 1 ವರ್ಷದಿಂದ ನೋಡ್ತಾ ಹೋದ್ರೆ ಆತ್ಮಹತ್ಯೆಯಿಂದ ಜನ ಸಾಯ್ತಾ ಇರುವ ಸಂಖ್ಯೆಗಳು, ಆತ್ಮಹತ್ಯೆ. ಯುವಕರು, ಉದ್ಯಮಿಗಳು, ವ್ಯಾಪಾರಸ್ಥರು, ರೈತರು, ಸಣ್ಣ ಪುಟ್ಟ ವ್ಯವಹಾರಸ್ಥರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಅದು ದೊಡ್ಡ ಸಂಖ್ಯೆಯಲ್ಲಿ ಉಂಟು. ಅದು ಲೆಕ್ಕ ಇವರಿಗೆ ಸಿಗ್ತಾ ಇಲ್ವಾ? ಮತ್ತೆ ಮಾಧ್ಯಮದಲ್ಲಿ ಒಳ್ಳೆ ವಿಚಾರಗಳ ಬಗ್ಗೆ ಪಾಸಿಟಿವ್ ಆಗಿ ಇದ್ದ ವಿಚಾರಗಳನ್ನು ತೋರಿಸಿದ್ರೆ ಮನುಷ್ಯನಿಗೆ ಧೈರ್ಯ ಬರ್ತದೆ ಸರ್. ಖಂಡಿತ. ಧನಾತ್ಮಕ ವಿಷಯಗಳು ನೋಡಿ, ಈ ತರ ಕೊರೋನಾ ಬಂದ್ರೆ ನೀವು ಹೆದರಬಾರದು, ಈ ತರ ಇರ್ಬೇಕಂತ ಅಂತ ವಿಚಾರಗಳನ್ನೆಲ್ಲ ಪ್ರಸಾರ ಮಾಡಿದ್ರೆ ಜನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ. ಇವ್ರು ಏನಿಲ್ಲ, ಎಲ್ಲೋ ಒಂದ್ ಕಡೆ ಬಂತು ಅಂದ್ರೆ ಇದೆಯಲ್ಲ, ಎಲ್ಲೋ ನೀರು ನೋಡಿದಾಗ ಲುಂಗಿ ಇಲ್ಲೇ ಎತ್ತಿದ ಅಂತ ಹೇಳಿ ಆ ತರ ಇವರ ಕತೆ. ಅಂಚನವರೇ, ರೂಪಾಂತರ ಇನ್ನೂ ಆಗ್ತಾ ಇರ್ತದೆ. ಮೈಕ್ರೋನ್ ಆಯ್ತು, ಇನ್ನೊಂದು ಬರ್ತದೆ, ಮತ್ತೊಂದು ಬರ್ತಾ ಇರುತ್ತೆ. ನೀವು ಹೇಳಿದಾಗೆ ಜನರಿಗೆ ಧೈರ್ಯ ತುಂಬುವಂತ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ, ಇದೇನು ಆತಂಕಕಾರಿಯಾದ ವೈರಸ್ ಅಲ್ಲ, ಜನರ ಪ್ರಾಣಕ್ಕೆ ಏನು ತೊಂದರೆ ಮಾಡುವುದಿಲ್ಲ ಅಂತ. ಸೊ ನಮ್ಮಲ್ಲೂ ಕೂಡ, ನಮ್ಮ ದೇಶದಲ್ಲೂ ಕೂಡ ಹೌದು ಅವ್ರು ಹೇಳ್ತಾರೆ ಏನು ಭಯ ಪಡಬೇಡಿ, ನಾವು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಇವ್ರು ಮೀಡಿಯಾದವ್ರು ಹೈಲೈಟ್ ಮಾಡಲ್ಲ. ನೋಡಿ, ಪಾಸಿಟಿವ್ ವಿಚಾರಗಳನ್ನ ಯಾವತ್ತೂ ಮಾಡ್ಬೇಕಾದ್ದು ಧರ್ಮ ಅದು. ಖಂಡಿತ. ಅದು ಬಿಟ್ಟು ಏನ್ ನೆಗೆಟಿವ್ ತೋರಿಸಿ ಜನಗಳನ್ನ ಹೆದರಿಸಿ ಇನ್ನಷ್ಟು ಆತ್ಮಹತ್ಯೆಗಳು ನಡೆಯುತ್ತೆ ನೋಡಿ ಸರ್. ಕೆಲವು ನೋಡಿ, ಕೂಡು ಕುಟುಂಬಗಳು ಏನು ಅವರಿಗೆ ಜೀವನ ಮಾಡ್ಲಿಕ್ಕೆ ಅಸಾಧ್ಯವಾದಂತ ಪರಿಸ್ಥಿತಿಯಲ್ಲಿ ಕೂಡು ಕುಟುಂಬಗಳು ಜೊತೆಯಲ್ಲಿ ನೇಣು ಹಾಕೊಳ್ಳೋದು ನೋಡಿದೀವಿ, ನಾವು ಕೇಳ್ತಾ ಇದ್ದೀವಿ ಇತ್ತೀಚೆಗೆ. ಇದಕ್ಕೆ ಕಾರಣ ಯಾರು? ವ್ಯಾಪಾರಸ್ಥರು ಸಾಯುವಂತದ್ದು, ಉದ್ಯಮಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಅದು ಕೂಡ ಸಣ್ಣ ಏಜಿನವರು.
ಬಹಳ ಬೇಸರದ ವಿಷಯ ಸರ್. ಹೌದೌದು. ಮತ್ತೆ ನೀವು ನೋಡಿ, ದೊಡ್ಡ ದೊಡ್ಡ ಸ್ಟಾರ್ಗಳು, ನಮ್ಮ ಸ್ಟಾರ್ ಲೆವೆಲ್ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ಗಳು, ದೊಡ್ಡ ದೊಡ್ಡ ಕಾಮಿಡಿ ಆಕ್ಟರ್ಗಳೆಲ್ಲ ದೊಡ್ಡ ದೊಡ್ಡ ಇದ್ದವರು ಈ ಕೊರೋನಾ ಟೈಮಲ್ಲಿ ಅವ್ರು ಮಾಡಿದಂತ ಈ ಘಟನೆಯಿಂದಾಗಿ, ನಿರ್ಬಂಧ ಹೇರಿದ್ದರಿಂದಾಗಿ ತರಕಾರಿ ಮಾರ್ಲಿಕ್ಕೆ ಇಳಿದ್ರು. ತರಕಾರಿ ಮಾರಿ ಇಳಿದಾದ್ಮೇಲೆ ಇನ್ನೊಂದು ಜೀವನಕ್ಕಾಗಿ ಸರ್, ಹೌದು ಖಂಡಿತ ಪ್ರತಿ ಒಂದು ಕ್ಷೇತ್ರಕ್ಕೂ ಹೊಡೆತ ಬೀಳುತ್ತೆ. ಆ ವ್ಯಕ್ತಿಗಳು ಏನ್ ಮಾಡ್ಬೇಕು ಜೀವನ? ಕಲಾವಿದನಾದವನಿಗೆ ಕಲಾ ಬದುಕು ಬಿಟ್ರೆ ಬೇರೆ ಕೆಲಸ ಗೊತ್ತಿರೋದಿಲ್ಲ ಅವನಿಗೆ. ಖಂಡಿತ. ಹಾಗೆ ಇನ್ನೊಂದು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ಇನ್ನೊಂದು ಕೆಲಸ ಗೊತ್ತಿಲ್ಲ. ಕಂಪನಿಯಲ್ಲಿ ಕೆಲಸ ಮಾಡದೇ ಇತ್ತು, ನನಗೆ ಭೂಮಿ ಇದೆ ಅಂತ ಹೇಳಿ ಕೃಷಿ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ವಿಚಾರ ಗೊತ್ತಿರೋದಿಲ್ಲ. ಅಷ್ಟು ಸುಲಭ ಇಲ್ಲಲ್ಲ ಸರ್ ಜೀವನ. ಹೌದು, ಜೀವನ ನಿಜಕ್ಕೂ ಸುಲಭ ಅಂತ ಹೇಳಿದ್ರೆ ಈ ರೀತಿಯಾಗಿ ಆತಂಕವನ್ನು ಪೋಡಿಪಾವನಿ ಅಂತ ಅದು ಬಹಳ ಸುಲಭ. ಆತಂಕವನ್ನು ಹುಟ್ಟು ಹಾಕುವುದು ಬಹಳ ಸುಲಭ. ಕೂಡ ಇದು ಉಗ್ರವಾದಕ್ಕಿಂತ ದೊಡ್ಡ ಉಗ್ರವಾದ ಸರ್ ಇವರು ಮೀಡಿಯಾದಲ್ಲಿ ಮಾಡ್ತಾ ಇರೋದು. ಎಕ್ಸಾಕ್ಟ್ಲಿ, ಸರಿಯಾದ ಮಾತಿದು, ಸರಿಯಾದ ಶಬ್ದ. ಸರ್, ನಾವು ನಾಗರಿಕ ಸಮಾಜದಲ್ಲಿ ನಾವು ಆರೋಗ್ಯವಂತ ಸಮಾಜವನ್ನು ಕಟ್ಟಬೇಕಿದ್ದರೆ ನೀವು ಹೇಳಿದಾಗೆ ಪಾಸಿಟಿವ್ ಆದ ವಿಚಾರಗಳನ್ನು, ಧನಾತ್ಮಕವಾದಂಥ ವಿಚಾರಗಳನ್ನು ಆ ಮೂಲಕ ಸಮಾಜವನ್ನು ಕಟ್ಟಬೇಕೇ ವಿನ ಈ ರೀತಿಯ ಭಯವನ್ನು ಉತ್ಪಾದಿಸುವುದು. ಈಗ ಉಗ್ರರು ಮಾಡೋದು ಅದನ್ನೇ ಅಲ್ವಾ, ನೀವು ಹೇಳಿದಾಗೆ ಭಯವನ್ನು ಉತ್ಪಾದಿಸುವುದು, ಭಯೋತ್ಪಾದನೆ. ಅವರಲ್ಲಿ ಅದೇ ಇರೋದು ಥಿಯರಿ, ಭಯ ಹುಟ್ಟಿಸುವುದೇ ನಮ್ಮ ಮೂಲ ಧರ್ಮ ಅಂತ ಹೇಳ್ತಾರೆ ಅವರು. ಹೌದೌದು. ಈಗ ಇವ್ರು ಮಾಡ್ತಾ ಇರೋದು ಏನಾಗಿದ್ರೆ ಅವರಿಗಿಂತ ಇವ್ರು ಕಟ್ಕರ ಅಂತ ಅನಿಸ್ತದೆ. ಮತ್ತೆ ಅವರು ವೆಪನ್ ಇಟ್ಕೊಂಡು ಮಾಡಿದ್ರೆ ಇವರು ವೆಪನ್ ಇಲ್ಲದೆ ಕೂತ್ಕೊಂಡು ಏನೋ ಅಲ್ಲಿ ಮಾಡ್ತಾ ಇದ್ದಾರೆ. ಕೂತ್ಕೊಂಡು ವದಂತಿಗಳನ್ನು ಹಬ್ಬಿಸಿ, ವದಂತಿಗಳನ್ನು ಸೃಷ್ಟಿ ಮಾಡಿ. ಈಗ ಪ್ರಕರಣಗಳು ಅಂಚನವರೇ ಇವತ್ತು 4 ಇರುತ್ತೆ, ನಾಳೆ ಪುನಃ ಟೆಸ್ಟ್ ಮಾಡಿದ್ರೆ 10 ಆಗ್ತದೆ, 15 ಆಗ್ತದೆ. ಅದನ್ನೇ ವಿಪರೀತವಾಗಿ ತೋರಿಸಿ ಆಯಿತು, ಅದರಿಂದ ಪರಿಣಾಮ ಏನು, ಯಾವ ರೀತಿ ಗುಣಮುಖರಾಗ್ತಾರೆ, ಏನು ಅದರ ವೈಜ್ಞಾನಿಕ ವಿಚಾರಗಳು, ಏನು ಇವತ್ತಿನ ಅಪ್ಡೇಟ್ ವೈಜ್ಞಾನಿಕ ಸಂಶೋಧನೆ, ಇದ್ಯಾವುದನ್ನು ಮಾತಾಡೋದಿಲ್ಲ. ಅಲ್ಲಿ ಮಂತ್ರಿಗಳು ಪಡಸಾಲೆಯಲ್ಲಿ, ವಿಧಾನಸಭೆಯ ಮುಗಸಾಲೆಯಲ್ಲಿ ಗುಸುಗುಸು, ನಾಳೆ ಬಂದ್ ಮಾಡ್ತಾರೆ, ನಾಡಿದ್ದು ಬಂದ್ ಮಾಡ್ತಾರೆ ಅಂತ. ಅಂದರೆ ಎಲ್ಲರೂ ಪರೋಕ್ಷವಾಗಿ ಒತ್ತಾಯ ಮತ್ತು ಒತ್ತಡವನ್ನು ಸರ್ಕಾರದ ಮೇಲೆ ಹೇರುವಂಥದ್ದು, ನೀವು ಬಂದ್ ಮಾಡಿಬಿಡಿ ಅಂತ. ಈಗ ಬಂದು ಎಲ್ಲರೂ ಮನೆಯಲ್ಲಿ ನಿಂತಾಗ ಮನೆಯಲ್ಲಿ ಎಲ್ಲರೂ ಟಿವಿ ನೋಡ್ತಾರಲ್ಲ, ಅಷ್ಟೇ ಬೇಕಾಗಿರೋದು. ಆಗ TRP ಜಾಸ್ತಿ ಇರುತ್ತೆ. ಒಟ್ಟು ಅವರು ಬದುಕಬೇಕು ಸರ್, ಉಳಿದವರು ಏನಾದ್ರೂ ಆಗ್ಲಿ ಅವ್ರು ಬದುಕಬೇಕಷ್ಟೇ. ಇದು ಒಂಥರ ನಾಗರಿಕ ಸಮಾಜದಲ್ಲಿ ಬಹಳ ಒಂದು ಬಾರಿ ಏನಾಗುತ್ತೆ. ಈಗ ನೋಡಿ, ನಮ್ಮಂತವರಿಗೆ ಸ್ವಲ್ಪ ಖಿನ್ನತೆ ಬರ್ತಾ ಇದೆ. ಯಾಕೆ ಹಿಂಗ್ ಮಾಡ್ತಾ ಇದಾರೆ? ಎಲ್ಲರೂ ಸದೃಢವಾದ ಆರೋಗ್ಯಯುತ ಯಾರು ಏನು ಶರೀರ ಉಳ್ಳವರು ಕೂಡ ಒಂದ್ಸಲ ಯೋಚನೆ ಮಾಡಿದಾಗ ಅವರಿಗೆ ಈ ವ್ಯವಸ್ಥೆಯ ಬಗ್ಗೆ, ಈ ನೋಡಿ ಈ ತರ ಪ್ರಸಾರದ ಬಗ್ಗೆ ಬಹಳ ಬೇಸರ ಆದಾಗ ಏನಾಗುತ್ತೆ, ಎಲ್ಲ ಒಂದ್ ಕಡೆ ಅವನು ಮಾನಸಿಕವಾಗಿ ಕುಬ್ಜನ ಆಗ್ತಾನೆ. ಅದು ಮತ್ತೆ ಒಂದು ರೋಗಕ್ಕೆ ತುತ್ತಾಗುದು ಅವನು. ಈಗ ನಿಜವಾಗಿಯೂ ರೋಗಕ್ಕೆ ಅಥವಾ ಜ್ವರಕ್ಕೆ ಧೈರ್ಯವೇ ಮದ್ದು. ಖಂಡಿತ ಧೈರ್ಯ ಕೊಡೋದಿದ್ರೆ ಯಾವನಷ್ಟೇ. ಈಗ ನೋಡಿ, ಡಾಕ್ಟರ್ ಕೆಲವೊಂದು ಕಡೆ ಏನಾಗುತ್ತೆ, ಅವನಿಗೆ ಜ್ವರ ಅಥವಾ ಏನೋ ಒಂದು ದೊಡ್ಡ ಕಾಯಿಲೆ ಅಂತ ಹೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಡಾಕ್ಟರ್ ಏನ್ ಕೊಡ್ತಾರೆ, ಯಾವ್ದು ಅದನ್ನ ನಾಲೆಜ್ ಇಲ್ಲ ಈ ಮನುಷ್ಯನಿಗೆ. ಒಂದು ಮಾತ್ರೆ ನುಂಗಿದ ಕೂಡ್ಲೆ ಅವನ ಮಾನಸಿಕವಾಗಿ ನಾನು ಇನ್ನು ಗುಣ ಆದೆ ಅಂತ ಬರುತ್ತೆ. ಆ ಮಾನಸಿಕ ವ್ಯವಸ್ಥೆ ಇವತ್ತು ಬೇಕಾಗಿರೋದು, ಸರಿಯಾಗಿ ಸದೃಢತೆಗೆ ಬಿಡ್ಬೇಕಾದ್ರೆ. ಹೌದೌದು, ಅದನ್ನು ವೈದ್ಯರ ಮೇಲಿನ ವಿಶ್ವಾಸ ಅಂತ ಹೇಳುವಂತದ್ದು. ಅದೇ ಇರುವುದು. ಈಗ ನೋಡಿ, ಮೀಡಿಯಾದ ಮೇಲೆ ವಿಶ್ವಾಸನೆ ಹೋಗಿದೆ ಹೆಚ್ಚಿನ ಜನರಿಗೆ. ಇವ್ರು ತೋರಿಸುದೇ ಬರೀ ಬೋಗಸ್ ಅಂತ ಬಂದ್ಬಿಟ್ಟಿದೆ ಕೆಲವೆಲ್ಲ. ಅದು ನಡಿಬಾರ್ದು ಸರ್, ಅದೆಲ್ಲ ನಡಿಬಾರ್ದು. ಯಾಕಂದ್ರೆ ನಾವು ಈ ಒಂದು ಏನು ಟೆಕ್ನಿಕಲ್ ಇಷ್ಟು ನಾವು ಇಂಪ್ರೂವ್ಮೆಂಟ್ ಇರುವಾಗ ಎಲ್ಲ ಈ ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಕೊಂಡು ಭಯ ಹುಟ್ಟಿಸಿ ಅಂತ ಮಾಡಿದರೆ ಇವ್ರ ಉದ್ದೇಶ ಆದ್ರೂ ಏನು, ಇವ್ರಿಗೆ ಸಿಗುದಾದ್ರೂ ಏನ್ ಬೇಕಲ್ಲ. ಈ ತರ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಾವು ಕೊಡುವಂತ ನಮ್ಮ ಏನ್ ಕೊಡ್ತೀವಿ ನಾವು ಅವರಿಗೆ, ಹೇಗೆ ಅವರು ಇದು ಮಾಡೋದು? ಈಗ ಮಕ್ಕಳಿಗೆ ನೋಡಿ, ಕೊರೋನಾ ಅಂತ ಒಂದು ಇತ್ತಪ್ಪ ಅಂತ ಮನೇಲಿ ಕೂರಿಸಿದ್ವಿ. ಈಗ ಶಾಲೆಗೆ ಬಂದಾಗ ಅದನ್ನು ಹೇಗೆ ಇರಬೇಕು, ನಾವು ಕೊರೋನಾ ಜೊತೆಲಿ ನಾವು ಬದುಕುದು ಹೇಗೆ ಎಂಬುದನ್ನು ಈಗ ಹೇಳಿಕೊಡ್ತಾ ಇದ್ದೇವೆ. ಆ ಹೇಳಿಕೊಡುವಾಗ ಮಗು ಕೂಡ ಅದನ್ನು ಕಲಿತದೆ. ಇದಕ್ಕೂ ಅವಕಾಶ. ಈಗ ಮಗು ಕಲಿತಾ ಇದೆ, ಆ ಕೊರೋನಾ ತೊಂದ್ರೆ ನಾವು ಹೀಗೆ ಇರಬೇಕು, ಹಾಗೆ ಇರಬೇಕು, ಒಂದು ದೂರದಲ್ಲಿ ಇರಬೇಕು, ಅಥವಾ ನಮಗೆ ಶೀತ ತೆಮ್ಮಾದ್ರೆ ಮನೆಯಿಂದ ಬರಬಾರದು, ಈ ತರ ಎಲ್ಲ ಮಗು ಗೊತ್ತಾಗಿದೆ. ಮತ್ತೆ ಹೆದರಿಸುದು ಏನಕ್ಕೆ? ನಮ್ಮ ಪ್ರಧಾನಿಯವರೇ ಕಳೆದ ವರ್ಷನೇ ಹೇಳಿದ್ರು ಕೊರೋನಾದ ಜೊತೆಗೆ ಬದುಕುವುದು ಅಂತ. ಅದು ಕಲಿಬೇಕು ನಾವು, ಅದನ್ನ ಮಗು ಕಲಿಸ್ಬೇಕು ನಾವು. ಹೌದು. ಆಗ ಗೊತ್ತಾಗುತ್ತೆ ಅಲ್ಲ. ಯಾಕಂದ್ರೆ ನಾವು ಋಷಿ ಪರಂಪರೆಯಿಂದ ಬಂದಂತವ್ರು ನಾವು ಇಲ್ಲೆಲ್ಲ. ನಿಜವಾಗಿ ನಾವು ಸರಿಯಾಗಿ ಸ್ಟಡಿ ಮಾಡಿದ್ರೆ ಋಷಿ ಪರಂಪರೆಯಲ್ಲಿ ಹೇಳ್ತದೆ, ವೇದಗಳೇ ಹೇಳ್ತದೆ, ಈ ವೈರಸ್ ಎಂಬುದು ಅದೇನು ಸಾಯುವಂತದ್ದಲ್ಲ, ಅದು ರೂಪಾಂತರಿತ ಆಗ್ತಾನೇ ಇರ್ತದೆ, ಬೇರೆ ಬೇರೆ ರೂಪಗಳನ್ನು ತಳಿತಾನೆ ಇರ್ತದೆ. ಅದಕ್ಕೆಲ್ಲ ನಾವು ಹೆದರಿಸಿ ಅದನ್ನು ಇದು ಮಾಡೋದಲ್ಲ, ಅದಕ್ಕೆ ಒಂದೊಂದು ಹೆಸರು ಇಡೋದು, ಅದು ಹಾಗೆ ಮಾಡುತ್ತಂತೆ ಹೀಗೆ ಮಾಡುತ್ತಂತೆ ಹೇಳುದು. ಈಗ ಈ ನಡುವೆ ನಮ್ಮ ಬಯಲುಸೀಮೆಯ ಅಥವಾ ಉತ್ತರ ಕರ್ನಾಟಕ ರೈತರುಗಳೆಲ್ಲ ಅಥವಾ ರೈತರ ಮನೆಯವರು, ಅವರಿಗೆ ಸ್ವಲ್ಪ ಅಂದಾಜಾಗಿದೆ ಅಂಚನವರೇ, ನೀವು ಹೇಳಿದಾಗೆ. ಅವರು ನಾವು
ನಾವು ಬೆಳೆದ ಇರೋದನ್ನು ನಾವು ಉಣ್ತಾ ಇದ್ದೇವೆ, ಗಟ್ಟಿಮುಟ್ಟಿ ಆಗಿದ್ದೇವೆ, ಈ ಟಿ ವಿಗಳಲ್ಲೆಲ್ಲ ಬಂದದನ್ನು ಕೇಳಿ ನಂಬಿದ್ರೆ ಆಗಲಿಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ ಈ ಬಾರಿ ಕಾಣಿಸ್ತಾ ಉಂಟು. ಎಲ್ಲೋ ಖಂಡಿತವಾಗಿ ಸರ್, ಅವ್ರಿಗೆಲ್ಲ ಗೊತ್ತಿದೆ. ಅದು ನಾವು ಮನಸ್ಸು ಗಟ್ಟಿ ಮಾಡಿ ನಾವು ದುಡಿದದನ್ನು ನಾವು ತಿಂದ್ರೆ ಏನಾಗಲ್ಲ, ದೇವರು ಇದ್ದಾನೆ, ಯಾರೆಲ್ಲ ಜಾಸ್ತಿ ಮೆರೀತಾ ಇದಾರೆ ಅವರಿಗೆ ಇದನ್ನು ತೋರಿಸ್ತಾ ಇದ್ದಾನೆ ಇಡೀ ಪ್ರಪಂಚಕ್ಕೆ ಅಂತೇಳಿ ಅವರ ಆಡು ಮಾತುಗಳು. ನಾವೇನಕ್ಕೆ ಹೆದರ್ಬೇಕು, ನಾವು ದೇವರ ಶ್ರದ್ಧೆಯಲ್ಲಿ ಧರ್ಮದಲ್ಲಿ ನಡೀತಾ ಇದ್ದೇವೆ ಅಂತ ಇದೆ. ಅಂತವ್ರಿಗೆ ಏನು ಆಗಿಲ್ಲ ಸರ್ ಹಾಗೆ ನೋಡಿದ್ರೆ. ಎಸ್, ಹೌದು. ಸ್ವಲ್ಪ ಭಯಭೀತರಾದವರು ಈ ಪೇಟೆ, ನಗರ, ಮಹಾನಗರ, ಬೆಂಗಳೂರು, ಮಂಗಳೂರು. ಹೌದು ಹೌದು, ಸ್ವಲ್ಪ ವಿದ್ಯಾವಂತರು. ಬೆಂಗಳೂರು ಸಿಟಿಗೆಲ್ಲ ನೀವು ಹೋದ್ರೆ ಮಾಸ್ಕ್ ಹಾಕದಿದ್ರೆ ದಂಡ. ಅವನಿಗೆ ಮಾಸ್ಕ್ ಹಾಕಿದ್ರೆ ದಮ್ ಕಟ್ತದೆ, ಅವನಿಗೆ ಶ್ವಾಸಕೋಶ ಪ್ರಾಬ್ಲಮ್ ಇದೆ ಅಂತ ಕೇಳುದಿಲ್ಲ. ಹೌದು, ಇದರಲ್ಲಿ ನಡೀತಾ ಇದೆ. ಇದೊಂಥರ ದಂಧೆ, ಬೇರೆ ಅದು ಏನಿಲ್ಲ ಸರ್. ದಂಧೆ ಬಿಟ್ರೆ ಇದೇ ಕಡಿವಾಣ ಯಾರು ಹಾಕ್ಬೇಕಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೌದು. ಮುಂದಿನ ದಿನಗಳಲ್ಲಿ ಇಡೀ ನಾಗರಿಕ ಸಮಾಜ ಒಂದು ವೇಳೆ ಎದ್ದು ಬಿಟ್ರೆ ಯಾವ ಕೊರೋನಾನೂ ಇಲ್ಲ, ಯಾವ ಸ್ಟೇಟ್ಮೆಂಟ್ ಇಲ್ಲ. ಹಾಗೆ ಆಗುತ್ತೆ. ಜನ ಸ್ವಲ್ಪ ಮಾತನಾಡುವಂತಾದರೆ, ಈಗ ನಾವು ಜಾಗೃತಿ ಮೂಡಿಸಬೇಕಾದದ್ದು, ಬಂದಂಥ ಮಾಹಿತಿ ಕೊಡಬೇಕಾದನ್ನು ಮಾಡುವ. ಅದು ಬಿಟ್ಟು ವಿಪರೀತ ಆತಂಕವನ್ನು ಸೃಷ್ಟಿ ಮಾಡಿ ಶಾಲೆಗಳನ್ನು ಬಂದ್ ಮಾಡಬೇಕು ಅಂದರೆ ಶಾಲೆಗಳನ್ನು ಬಂದ್ ಮಾಡಬೇಕಂತ ಮಾತನಾಡುವವರ ಬಗ್ಗೆ ನನಗೆ ಭಾರಿ ಆತಂಕ. ಇವರು ಏನು, ಯಾವ ವಿಚಾರದ ಬಗ್ಗೆ, ಯಾವ ಕಾರಣಕ್ಕಾಗಿ ಈ ರೀತಿ ಮಾತಾಡ್ತಾರೆ ಅಂತ. ಅಂದರೆ ವಿದ್ಯೆಯ ಬಗ್ಗೆ, ಯಾವ ಆಧಾರಕ್ಕಾಗಿ? ಹೌದು, ವಿದ್ಯೆಯ ಬಗ್ಗೆ ಇವರಿಗೆ ಕಾಳಜಿ ಇಲ್ವಾ? ಮಕ್ಕಳ ಬಗ್ಗೆ ಕಾಳಜಿ ಇಲ್ವಾ? ಈಗ ಮಕ್ಕಳನ್ನು 1 ವರ್ಷ 2 ವರ್ಷ ಮನೆಯಲ್ಲಿ ಕೂರಿಸಿದರೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡಿದೆವಲ್ವ ಸರ್? ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಸರ್. ಶಾಲೆಯಲ್ಲಿ ಈಗ ಶಿಕ್ಷಕರ ಮೇಲೆ ಎಷ್ಟು ಒತ್ತಡ ಇದೆ ಅಂದ್ರೆ ಆ ಮಗುವನ್ನ ಮೊದಲ ಸ್ಥಿತಿಗೆ ತರಲಿಕ್ಕೆ ಅವರು ಹರಸಾಹಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಜವಾಬ್ದಾರಿ ಇದೆ ಶಿಕ್ಷಕರಾಗಿ ಏನ್ ಮಾಡ್ಬೇಕು ಅನ್ನೋದು. ಹಾಗೆ ಕೂಡ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಏನಂದ್ರೆ, ಮಾಧ್ಯಮ ಮಿತ್ರರು ಅವರಿಗೆ ನಮ್ಮ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಧರ್ಮ ಇದೆ ಅಂತ ಹೇಳಿ ಏನೆಲ್ಲ ಮಾಡಿದ್ರೆ ನಡೀತೆ ಅಂತ ಹೇಳ್ಕೊಂಡ್ರೆ ಒಂದು ದಿನ ಜನ ಹೇಳ್ತಾರೆ ನೋಡಿ, ಆವಾಗ ಇವರು ಉತ್ತರ ಕೊಡಕ್ಕಾಗಲ್ಲ. ಇವರು ಬಹಳ ಕಷ್ಟ ಇದೆ ಈ ತರ ಎಲ್ಲ. ಖಂಡಿತ ಇದೆ. ಒಳ್ಳೆ ವಿಷಯಗಳನ್ನು ನೋಡ್ಬೇಕು. ನಮ್ಮಲ್ಲಿ ಈಗ ಒಂದು ಮಂದಿದೆ, ಮೊದಲನೇದೇ ವೆಸ್ಟ್ ಅಂತ. ನಾನು ಹೇಳ್ಬಾರ್ದು ಆದ್ರೆ ಹೇಳ್ತಾನೆ ನೋಡಿ, ಚಂದನ ಟಿವಿ ನೋಡ್ರಪ್ಪ ಎಲ್ಲ ಅಂತ ಹೇಳ್ತಾರೆ. ಹೌದು, ಖಂಡಿತ. ಬೇರೆ ಬಿಡಿಯಪ್ಪ, ಯಾಕೆ ನೋಡ್ತೀರಿ ಅದನ್ನ ನೋಡಿ. ಯಾಕೆ ಹೇಳ್ತಾರೆ ಅಂದ್ರೆ ಅಲ್ಲಿ ಹೇಳುವಂತ ವಿಷಯಗಳು ಅಥವಾ ಏನಾದ್ರು ಅಲ್ಲಿ ಧನಾತ್ಮಕವಾಗಿ ಇರುತ್ತೆ, ಋಣಾತ್ಮಕ ಇರುದಿಲ್ಲ. ಈಗ ಒಂದು ಕೊಲೆ ವಿಷಯ ತಕೊಳ್ಳಿ, ಏನೋ ಒಂದು ಮರ್ಡರ್ ನಡೀತಾ ಇದೆ, ಅದನ್ನು ಹೈಲೈಟ್ ಮಾಡಿ ಆ ಇಡೀ ಮನೆಯವರು ಕೂಡ ಅದರಲ್ಲಿ ಎಲ್ಲರೂ ಸಾಯುವಂಗೆ ಮಾಡ್ತಾರೆ. ಹೌದು, ನಿಜ. ನಾವು ಒಂದು ಏನೋ ಇನ್ಸಿಡೆಂಟ್ ಅದನ್ನ ನೀವು ಹೈಲೈಟ್ ಮಾಡಿ ಹಾಗಂತ ಈಗಂತ ತೋರಿಸಿ ಮನೆಯವರನ್ನೆಲ್ಲ ಸಾಯಿಸಿ ಆಗ್ಬಿಡ್ತಾರೆ. ನಿಜಕ್ಕೂ ಒಂದು ಒಳ್ಳೆಯ ವಿಚಾರವನ್ನು ತೋರಿಸಿದರೆ ಜನ ನೋಡಿಯೇ ನೋಡ್ತಾರೆ ಅಂಜನವರೇ. ಖಂಡಿತವಾಗಿ. ನಾವು ಬರೀ ಆತಂಕ, ಬರೀ ಕ್ರೈಮ್, ಬರೀ ಸೆಕ್ಸ್, ಬರೀ ಗ್ಲಾಮರ್ ಇಷ್ಟನ್ನು ಮಾತ್ರ ನೋಡಿದರೆ ಜನ ನೋಡ್ತಾರೆ, ಜನ ಬಯಸಿದ್ದಾರೆ ಅಂತ ಎಲ್ಲ ತಪ್ಪು ಗ್ರಾಮರ್ಗಳು, ತಪ್ಪು ಸಿದ್ಧಾಂತಗಳನ್ನು ಕಟ್ಟಿಕೊಂಡು ಒಟ್ಟು ನೀವು ಹೇಳಿದಾಗೆ ಒಂದು TRPಯ ಹುಚ್ಚು ಇದು. ಖಂಡಿತವಾಗಿ. ಈಗ ಜನ ಪುರಾಣಗಳಲ್ಲೆಲ್ಲ ಕೇಳಿದ್ವಲ್ಲ ಸರ್, ದೇವರುಗಳು ರಾಕ್ಷಸರು ಇದ್ರು ಅಂತ, ಅವ್ರಿಗೆ ಇಡೀ ನಡೀತಿದ್ದಂತೆ. ಈಗ ನಮ್ಗೆ ಇಲ್ಲಿ ಈ ಯುಗದಲ್ಲಿ ಮಾನವರಿಗೂ ಇನ್ನು ರಾಕ್ಷಸರು ಯಾರ ಅಂತ ಕೇಳಿದ್ರೆ ನೋಡಿ ಈ ತರ ಇರುವವರೆಲ್ಲ. ಯುದ್ಧ ನಡೀತಲೇ ಇದೆ, ಹೋರಾಡಬೇಕಾಗಿದೆ. ಹೌದು, ಅನಗತ್ಯವಾಗಿ ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು. ಅಂದರೆ ನಾವೇ ಸರ್ಕಾರದ ಮೇಲೆ ಒತ್ತಡ ಮಾಡಿ ನಾವೇ ಬಂದ್ ಮಾಡಿಸಿದ್ದೇವೆ ಅಂತ ಕೊನೆಗೆ ಹೇಳಿಕೊಳ್ಳುವಂಥದ್ದು. ಈಗ ಅಲ್ಲಿ ಸರ್ಕಾರದಲ್ಲಿ ಇರುವವರಿಗೆ ಕೂಡ, ಈಗ ಮಿನಿಸ್ಟ್ರಿ ಇರ್ಬೋದು, ಅವ್ರು ಇರ್ಬೋದು, ಇವರು ಕೂಡ ಹೆದರ್ತಾರೆ. ಅವರಿಗೆ ನಾಳೆ ಏನಾಗುತ್ತೆ, ನಮ್ಗೇನೋ ಚಿತಿ ಬರುತ್ತೋ, ನಮ್ಮ ಅಧಿಕಾರಕ್ಕೆ ಏನೋ ತೊಂದರೆ ಬರುತ್ತೆ ಅಂತ ಹೇಳಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಈ ಚಾನೆಲ್ ಮೂಲಕನೇ ಹೋಗುತ್ತಲ್ಲ. ಅಲ್ಲೋ ಅವ್ರು ಹೇಳಿದ್ರು ಹೀಗೆ ನೋಡಿ ತೋರಿಸ್ತಾರೆ, ಅದನ್ನು ತೋರಿಸ್ತಾರೆ. ಅವ್ರು ಏನೋ ಬೇರೆ ಹೇಳಿರ್ತಾರೆ ಉದ್ದದ್ದು, ಅದು ತೋರಿಸಿರಲ್ಲ. ಅಲ್ಲಿ ಏನು ಮೀನ್ ಇವರಿಗೆ ಏನು ಬೇಕು ಅದು ಮಾತ್ರ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಶಾಲೆಯ ಬಗ್ಗೆ ಯೋಚನೆ ಮಾಡೋಣ ಅಂತ ಇಷ್ಟು ಹೇಳಿದ್ರೆ ಸಾಕು ಸರ್. ಇಲ್ಲಿ ಶಾಲೆ ಬಂದಂತಲೇ ಹೇಳ್ಬಿಡ್ತಾರೆ. ಖಂಡಿತ. ಏನ್ ಮಾಡೋದು ಹೇಳಿ. ಅಷ್ಟೊತ್ತಿಗೆ ಮಕ್ಕಳೇನೋ ಸ್ವಲ್ಪ ಈಗ PUC ಪರೀಕ್ಷೆ ಮತ್ತೆ ಇನ್ನೊಂದು ಪರೀಕ್ಷೆ ಅಂತೆಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡಿರ್ತಾರೆ. ನೋಡಿ ಇವತ್ತೆಲ್ಲ ನಡೀತಾ ಇದೆ. ಈಗ ನಮ್ ಕಡೆ ಎಲ್ಲ ಇವತ್ತು ನಾಳೆ ನಾಡ್ದೆಲ್ಲ ಪರೀಕ್ಷೆ ನಡೀತಾ ಇದೆ. ಅದು ಯಾವ ರೀತಿಯಲ್ಲಿ ಒತ್ತಡ ಇದೆ ಅಂತ ಹೇಳಿ, ಈ ಪರೀಕ್ಷೆ ಮುಂದಿನ ರಿಸಲ್ಟ್ ಅನ್ನೋ ರೀತಿಯಲ್ಲಿ ಈಗ ಎಲ್ಲ ಬಂದ್ಬಿಟ್ಟಿದೆ. ಈ ಟಿವಿ ನೋಡಿದ ಅಂತಾನೆ ಈ ವರ್ಷ ನೆಕ್ಸ್ಟ್ ಪಾಸಿಗೆ ಇದೇ ಎಕ್ಸಾಮ್ ಅಂತೆ. ಈ ತರ ಎಲ್ಲ ಬಿತ್ತಾರೆ. ಇದು ನೀವು ಹೇಳಿದಾಗೆ ಈ ರೀತಿಯೆಲ್ಲ ಆದರೆ, ಇದೇ ಪರೀಕ್ಷೆ ಕೊನೆಯ ಪರೀಕ್ಷೆ ಅಂತ ಆದರೆ ಮತ್ತೆ ಸಮಸ್ಯೆ ಉಂಟಾಗೋದು ಆ ಶಿಕ್ಷಕನಿಗೆ ಮತ್ತು ಆ ವಿದ್ಯಾರ್ಥಿಗೆ. ಖಂಡಿತವಾಗಿ ಅವನು ಮತ್ತೆ ಮುಂದಿನ ವರ್ಷ ನೇರವಾಗಿ ತರಗತಿಗೆ ಹೋಗೋದು. 2ನೇ ಕ್ಲಾಸಿನಿದ್ದ 4 5 6 ಅಥವಾ 6 8 ಈ 2 ವರ್ಷದ ಗ್ಯಾಪ್ ಉಂಟಲ್ಲ, ಅದನ್ನು ನೀವು ಹೇಳಿದಾಗೆ ಈಗ ಶಿಕ್ಷಕರಿಗೆ ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮಕ್ಕಳಿಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ.
ಹೌದೌದು. ಈಗ ಈ ದೊಡ್ಡ ಶಿಕ್ಷಣದ ಮೌಲ್ಯನೇ ಹೊರಟೋಯ್ತು ಸರ್. ಹೌದು 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 ಅದು ಹೇಗೆ ಏನಂತಲೇ ಗೊತ್ತಾಗ್ತಾ ಇಲ್ಲ. ಹೌದು ಹೌದು. ಈಗ ದೊಡ್ಡ ಕಾಲೇಜ್ ವಿದ್ಯಾರ್ಥಿಗಳಾದರೂ ಏನೇ ತಕ್ಕ ಮಟ್ಟಿಗೆ ಸುಧಾರಿಸಿಕೊಳ್ಳಬಹುದು. ಆದರೆ ನಾವು ಪ್ರಾಥಮಿಕ ಶಾಲೆ, ಪೂರ್ವಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮಕ್ಕಳನ್ನೆಲ್ಲ ಆತಂಕ ಮಾಡಿ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದರೆ ನಾಳೆ ಅಂತ ಒಂದು ದಿವಸ ಉಂಟಲ್ಲ ಸರ್, ನಾಳೆ ಅಂತ ಒಂದು ದಿವಸ ಉಂಟಲ್ಲ, ಇದೇ ಮಕ್ಕಳು ನಾಳೆ ದೊಡ್ಡವರಾದಾಗ ಆ, ಖಂಡಿತಕ್ಕೂ ನಮ್ಮ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ, ನಮ್ಮ ಮಾಧ್ಯಮಗಳ ಬಗ್ಗೆ ಇವರು ಮಾತಾಡ್ಬೋದು. ಖಂಡಿತವಾಗಿ ಸರ್, ಯಾಕಂದ್ರೆ ಎಲ್ಲರೂ ನೋಡ್ತಾ ಇರ್ತಾರಲ್ಲ, ಅಬ್ಸರ್ವೇಷನ್ ಮಕ್ಕಳಲ್ಲಿ ಜಾಸ್ತಿ ನಮ್ಗಿಂತ. ಅವರೆಲ್ಲ ಕಾಲವನ್ನ ನೋಡ್ತಾ ಇರ್ತಾರೆ. ಅವರಿಗೆ ಒಂಥರ ಬೇಸರ ಆಗುವ ಸ್ಥಿತಿ ಉದ್ಭವ ಆಗ್ತಾ ಇದೆ. ಒಂದಲ್ಲೊಂದಿನ ಇದು ತಿರುಗಿ ಬೀಳುತ್ತೆ ನೋಡಿಬೇಕಾದ್ರೆ. ಒಂದಲ್ಲ ಒಂದು ದಿವಸ ಅವರು ಸ್ವತಂತ್ರವಾಗಿ ಆಲೋಚನೆ ಮಾಡಿ ಅವರು ಹಿಂದೆ ತಿರುಗಿ ನೋಡುವ ಸಂದರ್ಭದಲ್ಲಿ ಅವರು ಹೇಳಿಯಾರು. ಖಂಡಿತವಾಗಿ 2020, 2021 ನೀವು ಈ ರೀತಿಯಾಗಿ ವರ್ತನೆ ಮಾಡಿದ್ದೀರಿ ಅಂತ. ಹೌದು. ಮಗು ಈಗ ಅವನಿಗೆ ಏನು ಬೇಕು ಬೇಡಗಳಿದೆ, ಬೇಕುಗಳನ್ನ ತೀರಿಸಲಿಕ್ಕೆ ಹೆತ್ತವರಿಗೆ ಆಗ್ತಾ ಇಲ್ಲ. ಏನಕ್ಕೆ ಅಂತ ಕೇಳಿದ್ರೆ ಕೊರೋನಾಕ್ಕೆ ದೂರ ಆಗ್ತಾ ಇದ್ದಾರೆ ಎಲ್ಲ. ಈಗ ಮಕ್ಕಳಿಗೆಲ್ಲ ಕೊರೋನಾದ ಮೇಲೆ ಸಿಟ್ಟು ಬಂದ್ಬಿಟ್ಟಿದೆ. ಆ ತರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದನ್ನೆಲ್ಲ ಬಿತ್ತರಿಸುವವರು ಯಾರು ಅಂತ ಗೊತ್ತಾಗ್ಬಿಟ್ರೆ ಅವರ ಮೇಲೆ ಖಂಡಿತ ಒಂದೊಂದಿನ ಸಿಟ್ಟು ಮಾಡ್ಲೇಬೇಕಲ್ಲ ಮಕ್ಕಳು. ಅದಕ್ಕೊಂದು ಜಾಗೃತಿ ಸಮಾವೇಶ ಬಹುಶಃ ನಮ್ಮ ಮೂಲಕ ನಡೆದರೂ ತಪ್ಪಿಲ್ಲ. ಹೌದು 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 ಹೌದು. ಅಂತಿಮವಾಗಿ ನಾವೊಂದು ಒಳ್ಳೆಯ ನಾಗರಿಕ ಸಮಾಜ, ಒಂದು ಆರೋಗ್ಯವಂತ ಸಮಾಜ, ಒಂದು ವಿದ್ಯಾವಂತ ಸಮಾಜವನ್ನೆಲ್ಲ ಕಟ್ಟಬೇಕಾದ ಜವಾಬ್ದಾರಿ ಇರೋರಲ್ವಾ? ಖಂಡಿತವಾಗಿ ಸರ್, ಅದು ಪ್ರತಿಯೊಬ್ಬ ಪ್ರಜೆಗೂ ಬೇಕು ಅಂತ ಹೇಳುದು. ನಾವು ಚಾನೆಲ್ ಅಲ್ಲಿ ಅಥವಾ ಯಾವ್ದೋ ಒಂದು ಇದರಲ್ಲಿ ಕೂತ ಕೂಡಲೇ ನಾನು ಜವಾಬ್ದಾರಿಯನ್ನು ಮರೆತು ಅಲ್ಲಿ ಏನ್ ಹೇಳಿಕೊಟ್ಟಿರ್ತಾರೆ ಅದಕ್ಕೋಸ್ಕರ ಮಾತಾಡಿದ್ರೆ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಸಂದೇಶಗಳನ್ನು ಕೊಡ್ಬೇಕಂತ ನಂದೊಂದು ಎಲ್ಲಾ ಕಳಕಳಿ ಪ್ರಾರ್ಥನೆ. ಖಂಡಿತ ಸರ್, ಖಂಡಿತ ಪ್ರತಿಯೊಬ್ಬರು ಕೂಡ ಒಂದು ವೈಯಕ್ತಿಕ ಫ್ರೇಮ್ ಅಥವಾ ಫ್ರಂಟಲ್ಲಿ ಬಂದು ನಿಂತು ಅಟ್ಲೀಸ್ಟ್ ವಸ್ತು ಮತ್ತು ವಿಷಯ ಆ್ಯಕ್ಚುಲಿ ಇದು ಅಂತ ಹೇಳಿದ್ರು ಸಾಕು. ನೀವು ಹೇಳಿದಾಗೆ ಪ್ರತಿಯೊಬ್ಬನು ವೈಯಕ್ತಿಕವಾಗಿ ಆತನ ಒಂದು ಸತ್ಯವಾದ ನಿಲುವನ್ನು ಪ್ರಮಾಣೀಕೃತ ಮಾಡಿದ್ರು ಸಾಕು. ಕರೆಕ್ಟ್, ಮನಸಾಕ್ಷಿಯಾಗಿ ಅವ್ರು ಮಾಡ್ಬೇಕು ಕೆಲಸ ಸರ್. ನಾವೊಬ್ರು ಈ ಬದುಕಬೇಕು ಅನ್ನೋ ಸಲುವಾಗಿ ಏನೋ ಮಾಡ್ಲಿಕ್ಕೆ ಹೋದ್ರೆ ನಾಳೆ ಯಾರು ಇರೋದಾಗೆ ಇವರು ಬದುಕು ಯಾರಿಗೆ? ಆಗ್ಬಾರ್ದು. ಮತ್ತೆ ವಿದ್ಯೆಯಿಂದ ವಂಚಿತರಾಗುವುದು, ಮತ್ತೆ ಯುವಕರು, ಮಧ್ಯವಯಸ್ಕರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ದಾರಿ ತಪ್ತಾರೆ ಸರ್. ಆತ್ಮಹತ್ಯೆಗಿಂತಲೂ ಕೆಲವರೆಲ್ಲ ಧೈರ್ಯ ಮಾಡಿದವರೆಲ್ಲ ದಾರಿ ತಪ್ತಾರೆ. ಯಾವ್ದ್ಯಾವ್ದು ಇದಕ್ಕೆಲ್ಲ ಬಲಿಯಾಗ್ತಾರೆ. ಅದನ್ನೆಲ್ಲ ನಾವೇ ನೋಡ್ಬೇಕಲ್ಲ. ಹೌದು, ಇವತ್ತು ಯಾರು ಏನು ಬಿತ್ತರಿಸ್ತಾ ಇದಾರೆ ನಾಳೆ ಅವರೇ ನೋಡ್ಬೇಕು ಅದನ್ನೆಲ್ಲ. ಅದನ್ನು ಸರಿ ಮಾಡ್ಲಿಕ್ಕೆ ಇವರಿಂದ ಸಾಧ್ಯವಾ? ಈಗ ಈ ತರ ಭಯ ಹುಟ್ಟಿಸಿ ಅದರಿಂದ ತೊಂದರೆಗೊಳಗಾದವರಿಗೆ ಇವರು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾವ ರೀತಿಯಲ್ಲಿ ಕೊಡ್ಬೇಕು ಎಂಬುದು ಮನಸಾಕ್ಷಿಯಲ್ಲಿ ಇವರು ಮಾಡ್ಬೇಕು ಸರ್. ಪ್ರಶ್ನೆ. ಆಗ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಉತ್ತಮ ಸಮಾಜಕ್ಕೆ ಇವರೆಲ್ಲ ಯಾರು ಹೇಳ್ತಾರೆ ಇವರು ಹಾನಿಕಾರಕ, ಒಂದು ಮಾರಕ ಆಗಿ ಉದ್ಭವಿಸ್ತಾರೆ. ಆಗ್ಬಾರ್ದು ನಂದು ಕಳಕಳಿ ವಿನಂತಿ. ಖಂಡಿತ. ಈಗ ಮಾಡಿದಂಥ ಆತಂಕ ಅಥವಾ ಬಿತ್ತಿದಂಥ ಭಯ ಅಥವಾ ಮಾಡಿದಂಥ ಡ್ಯಾಮೇಜ್ ಇವನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ತಾಕತ್ತಿದೆಯಾ, ಶಕ್ತಿ ಇದೆಯಾ ಅಂತ ಈ ರೀತಿಯಾಗಿ ವದಂತಿಗಳನ್ನು ಒಬ್ಬವರು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ವಿಚಾರ ನೀವು ಕೊನೆಗೆ ಹೇಳಿದಂಥದ್ದು. ಹೌದು ಸರ್. ಎಸ್ ನಾವು ಮಾತನಾಡುವ ಅಷ್ಟೇ. ಖಂಡಿತವಾಗಿ ಮಾತಾಡ್ತಿರೋ ಒಳ್ಳೆ ವಿಷಯಗಳನ್ನೇ ಯಾಕಂದ್ರೆ ನಾವು ಮಾತಾಡೋದು. ಸಮಾಜಕ್ಕೆ ನಮ್ಮಿಂದ ಆಗುವಂತ ಒಳ್ಳೆ ವಿಚಾರಗಳನ್ನು ನಾವು ಕೊಡೋಣ ಸರ್. ಕೆಟ್ಟವರು ಮಾಡ್ತಾ ಇದ್ದಾರೆ, ಆದ್ರೆ ಒಳ್ಳೆಯವರು ಅದನ್ನು ಯೋಚನೆ ಮಾಡ್ತಾರೆ, ಇದು ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತ. ಮುಂದಿನ ದಿನಗಳಲ್ಲಿ ಅದು ಇದ್ದೇ ಇರುತ್ತೆ. ಮೊದಲು ರಾಕ್ಷಸರ ಯುಗದಲ್ಲಿ ರಾಕ್ಷಸರಿಗೆ ಗೆಲುವಿತ್ತು, ದೇವತೆಗಳು ಸೋಲಿದ್ದುಂಟು ಅಲ್ವಾ? ಹಾಗೆ ಈ ಕಾಲದಲ್ಲಿ ಕೂಡ ಸ್ವಲ್ಪ ದಿನ ಅವರಿಗೆ ಕಾಲ ಇರಬಹುದು, ಮುಂದೊಂದು ದಿನ ತಿರುಗ್ತದಲ್ಲ. ಎಸ್ ಅಂಚನ್ ಅವರೇ, ಥ್ಯಾಂಕ್ ಯು.